ಚಿತ್ರದ ವಿಂಶತಿ ಸಂಭ್ರಮ ಆಪದ್ಬಾಂಧವ ಕೃತಿ ಬಿಡುಗಡೆ ಸಮಾರಂಭವು ಉಡುಪಿಯ ಸ್ವದೇಶಿ ಹೋಟೆಲ್ನ ಸ್ವರ್ಗ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ವಿಂಶತಿ ಸಂಭ್ರಮವನ್ನ ಜಿಲ್ಲಾ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜೆರಿ ವಿನ್ಸೆಂಟ್ ಡಯಾಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿತ್ಯಾನಂದ ಉಳುಕಾಡುವವರ ಸಾಧನೆ ಗಿನ್ನಿಸ್ ದಾಖಲೆ ಸೇರುವಂಥದ್ದು. ಜಿಲ್ಲಾ ನಾಗರಿಕ ಸಮಿತಿಯನ್ನ ರಾಜ್ಯದ ನಾಗರಿಕ ಸಮಿತಿಯನ್ನಾಗಿಸುವ ಸಾಮರ್ಥ್ಯ ಅವರಿಗಿದೆ. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಇದೆ, ಆದರೆ ಸಮಾಜ ಸೇವೆಯಲ್ಲಿ ಸ್ಪರ್ಧೆ ಇಲ್ಲ ಎಂದರು. 20 ವರ್ಷ ಹೇಗೆ ಕಳೆದು ಹೋಯ್ತು ಎಂದು ಗೊತ್ತಾಗಲಿಲ್ಲ. ಈಗ ನಾನು ಒಟ್ಟಿಗೆ ನನ್ನ ವ್ಯವಹಾರ ಉದ್ಯಮ ಕ್ಷೇತ್ರದಲ್ಲಿ 25 ವರ್ಷ ಆಗ್ತಾ ಬಂತು. ಇವರಿಗೆ 20 ವರ್ಷ ನೋಡುವಾಗಲೇ 20 ವರ್ಷ ದಾಟಿ ಆಯಿತು. ಬಹಳ ಖುಷಿ ಆಗುತ್ತೆ. ಈ 20 ವರ್ಷದಲ್ಲಿ ನಮ್ಮ ನಿತ್ಯಾನಂದ ಉಳಕಾಡುವರು ಮಾಡಿದಂಥ ಸಾಧನೆ ಖಂಡಿತವಾಗಿ ಅದು ಗಿನ್ನೆಸ್ ದಾಖಲೆಯಲ್ಲಿ ಬರೆಯತಕ್ಕಂಥ ಒಂದು ವಿಷಯ ಎಂದು ನಾನು ಬಯಸ್ತೇನೆ. ಯಾಕಂದರೆ ಸಣ್ಣವರೆಲ್ಲ ತುಂಬಾ ಕೆಲಸ ಮಾಡಿದಾಗ, ಸಮಾಜ ಸೇವೆ ಮಾಡಿದಾಗ, ಸಮಾಜಕ್ಕೆ ಕೊಡುಗೆ ಕೊಟ್ಟಾಗ ಅವರ ಹೆಸರು ಗಿನ್ನೆಸ್ ದಾಖಲೆಯಲ್ಲಿ ಬರಲ್ಲ. ಯಾವಾಗಲೂ ಶ್ರೀಮಂತರು ಮಾಡಿದರೆ ವಿಷಯ ಬೇರೆ, ಅವ್ರದ್ದು ಎಲ್ಲ ದಾಖಲೆಗಳು ಬರ್ತವೆ. ಆದರೆ ನಮ್ಮ ಏನಾಗಲಿ ಇವತ್ತು ಭಾಳ ಖುಷಿ ಆಗ್ತದೆ. 20 ವರ್ಷ ಇವತ್ತು ಕಳೆದಿದೆ. ಇನ್ನು ಬರುವಂಥ 50 ವರ್ಷ ಕೂಡ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು, ಹಾಗೂ ಅವರೆಲ್ಲ ಟೀಮ್ ಸದಸ್ಯರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಬರಹಗಾರ ತಾರನಾಥ ಮೇಸ್ತಾ ಬರೆದಿರುವ ನಿತ್ಯಾನಂದ ಉಳಕಾಡುರವರ ಸಾಧನೆ ಬಗೆಗಿನ ಆಪದ್ಬಾಂಧವ ಕೃತಿಯನ್ನ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಲ್ಲಾ ಧರ್ಮದವರು ಸೇರಿದ್ರೆ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಇವತ್ತು ಸಮಾಜ ಎಂಬ ಪದ ಎಷ್ಟು ದೊಡ್ಡ ಪದ, ಅದೇ ರೀತಿ ಒಂದು ಧರ್ಮ ಎಂಬುದು ಎಷ್ಟು ದೊಡ್ಡ ಪದ. ಆದರೆ ಇವತ್ತು ಸಮಾಜ ಮತ್ತು ಧರ್ಮದ 2 ಪದವನ್ನು ಬಹಳಷ್ಟು ಬಾರಿ ನಮ್ಮ ಬದುಕಿನಲ್ಲಿ ನಾವು ಅದನ್ನು ದುರುಪಯೋಗ ಮಾಡ್ತೇವೆ. ಸಮಾಜ ಎಂಬ ಪದವನ್ನು ನಮ್ಮ ಜಾತಿಯ ಜೊತೆಯಲ್ಲಿ ನಾವು ಜೋಡಣೆ ಮಾಡ್ತೇವೆ. ಅದು ಬ್ರಾಹ್ಮಣರ ಜಾತಿ, GSP ಅವರ ಜಾತಿ, ಬಂಟರ ಜಾತಿ, ಬಿಲ್ಲವರ ಜಾತಿ, ಅವರ ಜಾತಿ, ಇವರ ಜಾತಿ, ಕ್ರೈಸ್ತರ ಜಾತಿ, ಇವತ್ತು ಮುಸಲ್ಮಾನರ ಜಾತಿ ಅಂತೇಳಿ ಅದರಲ್ಲೊಟ್ಟಿಗೆ ಸೇರಿಸಿಕೊಳ್ತೇವೆ. ಎಂತಹ ದೊಡ್ಡ ತಪ್ಪು ಇದು. ಎಲ್ಲವೂ ಸೇರಿಕೊಂಡು ಇರುವುದೇ ಒಂದು ಸಮಾಜ. ಇವರೆಲ್ಲರೂ ಸೇರಿಕೊಂಡಿರುವುದೇ ಒಂದು ಸಮಾಜ. ಯಾವತ್ತೂ ಇಂಥ ಜಾತಿಗಳನ್ನು ನಾವು ಸಮಾಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲವೂ ಒಂದೊಂದು ಗುಂಪು. ಸಮಾರಂಭದಲ್ಲಿ ನಾಗರಿಕ ಸಮಿತಿಯ ಅಂಗಸಂಸ್ಥೆ ಪಂಚರತ್ನ ಸೇವಾ ಟ್ರಸ್ಟ್ನ ವೆಬ್ಸೈಟ್ನ ಅನಾವರಣ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಆಪದ್ಬಾಂಧವ ಕೃತಿ ಬರೆದಿರುವ ತಾರನಾಥ ಮೇಸ್ತಾ ಅವರನ್ನ ಸಂಸ್ಥೆಯ ವತಿಯಿಂದ ಹಾಗೂ ನಿತ್ಯಾನಂದ ಉಳಕಾಡುವವರನ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಾಗೂ ಮಣಿಪಾಲ ಆಸ್ಪತ್ರೆಯ ವತಿಯಿಂದ ಸನ್ಮಾನಿಸಲಾಯಿತು. ಕೃತಿ ಪರಿಚಯವನ್ನ ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಮಾಡಿದ್ರು. ನಾಗರಿಕ ಸಮಿತಿಯ ಅಧ್ಯಕ್ಷ ನಾಗೇಶ್ ಹೆಗ್ಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸನ್ಮಾರ್ಗ ಪತ್ರಿಕೆಯ ಸಂಪಾದಕ ಎಕೆ ಕುಕಿಲ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.